ಜಾತ್ಯತೀತ ಪಕ್ಷ ವಿವಿಧ ಸಂಘಟನೆಗಳಿಂದ ಸಾಮರಸ್ಯ ನಡಿಗೆ ಸೌಹಾರ್ದತೆಯೆಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಡಿಸೆಂಬರ್ 12ರಂದು ಪರಂಗಿಪೇಟೆಯಿಂದ ಮಾಣಿಯವರೆಗೆ ನಡಿಗೆ ನಡೆಸಲಾಗುವುದು ಎಂದು ಸಚಿವ ರಮಾನಾಥ್ ರೈತ್ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 12ರ ಬೆಳಗ್ಗೆ 9 ಗಂಟೆಗೆ ಸಾಮರಸ್ಯ ನಡಿಗೆ ಪ್ರಾರಂಭಿಸಲಾಗುವುದು. ಸಂಜೆ ಮಾಣಿಯಲ್ಲಿ ಸಾಮರಸ್ಯ ನಡಿಗೆ ಸಮಾಪನಗೊಳ್ಳುವುದು. ಜಾತ್ಯತೀತ ಪಕ್ಷಗಳು ಈ ನಡಿಗೆಗೆ ಕೈ ಜೋಡಿಸಿದೆ. ಇದು ಸಾಮರಸ್ಯ ಮೂಡಿಸುವುದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಕೇವಲ ಒಂದು ಪಕ್ಷದ ಕಾರ್ಯಕ್ರಮವಾಗದೆ ಸಮುದಾಯದ ಧ್ವನಿಯಾಗಿ ಈ ಕಾರ್ಯಕ್ರಮವಾಗಿದೆ. ಇದು ರಾಜ್ಯಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮವಾಗಲಿದೆ ಎಂದು ತಿಳಿಸಿದರು. ಕಾಲ್ನಡಿಗೆ ಜಾಥಾವನ್ನು ಪರಂಗಿಪೇಟೆಯಿಂದ ಪ್ರಾರಂಭ ಮಾಡ್ತೀವಿ. ಬೆಳಿಗ್ಗೆ 9 ಗಂಟೆಗೆ ಈ ಪಾದಯಾತ್ರೆ ಪ್ರಾರಂಭ ಆಗುತ್ತೆ. ಮಾಣಿಯಲ್ಲಿ ಸಾಮಾನ್ಯ 4:30 ಗಂಟೆಗೆ ಪಾದಯಾತ್ರೆ ಮುಕ್ತಾಯ ಆಗ್ತದೆ. ಅಲ್ಲಿ ಒಂದು ಸಾಮರಸ್ಯದ ಕಾರ್ಯಕ್ರಮದ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೇವೆ. ಈ ವೇಳೆ ಪಕ್ಷದ ನಾಯಕರು, ಸಂಘಟನಾ ನಾಯಕರು ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಸಚಿವರು ಈ ವೇಳೆ ಲಾಂಛನ ಮತ್ತು ಪೋಸ್ಟರ್ ಬಿಡುಗಡೆಗೊಳಿಸಿದರು. ನಾಗೇಶ್ ಕಾವೂರು, ವಿ4 News 24/7 ಮಂಗಳೂರು.